ಮದುವೆ ಕಳೆದು ವರ್ಷ ದಾಟಿತು. ನಿಮ್ಮ ಮಗಳು ಹೆತ್ತಿದ್ದಾಳೆ. ವೀರ ಮಹೇಶನ ಜನ್ಮವಾಗಿದೆ. ಮೊಮ್ಮಗುವಿನ ಆಟಪಾಠಗಳಲ್ಲಿ ನೀವು ಆನಂದವನ್ನು ಹೊಂದುತ್ತೀರಿ ಅಂತ ನಾನು ಆಶಿಸಿದ್ರೆ ಏಕಾಂತದಲ್ಲಿ ಕುಳಿತು ಹಾರಾಪೂರಕಂತಹ ಕಣ್ಣೀರನ್ನು ಸರಿಸುತ್ತಿರುವೆ ತಾಯಿ. ನಿಮ್ಮ ಅಂತರಂಗದ ವೇದನೆ ಏನು ಅಂತ ನನಗೆ ಅರ್ಥ ಆಗ್ತದೆ. ಪಡೆದ ಗಂಡು ಮಕ್ಕಳನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೆ ದೇವತೆಗಳ ಕೃತ್ರಿಮಕ್ಕೆ ಬಲಿಯಾಗಿರುವಂತಹ ಮಕ್ಕಳ ಬಗ್ಗೆ ಎಣಿಸುತ್ತಾ ನಮ್ಮನ್ನು ಬರುತ್ತಿರುವಿರೆ ತಾಯೇ. ಹೌದು ಮಗನೇ. ಹೆಣ್ಣು ಕೊಟ್ಟ ಅತ್ತೆಯೇನು ಹೆತ್ತ ತಾಯಿಯೇನು ಇಬ್ಬರೂ ಸಮಾನರೇ. ನನಗೊಂದು ಅಪ್ಪಣೆಯನ್ನು ಕೊಡಿ. ಯಾವ ದೇವತೆಗಳಿಂದ ತಮ್ಮ ಪಾಲಿಗೆ ಅನ್ಯಾಯವಾಗಿದೆಯೋ ಅದನ್ನು ನಾನು ಹೋಗಲಾಡಿಸ್ತೇನಮ್ಮ. ದೇವಭೂಮಿ ನಿಮ್ಮದ್ದಾಗಿಸ್ತೇನೆ. ದೇವತೆಗಳನ್ನು ಹೊಡೆದು ಓಡಿಸ್ತೇನೆ. ಆಶೀರ್ವದಿಸಿ. ಲಕ್ಷ್ಮಿ ಒಲಿಯಲ್ಲಿ ಹೋಗಿ ಬನ್ನಿ ಅಂದ್ರೆ ವಿರೋಧಿಸಿದಂತಹ ದೇವತೆಗಳನ್ನು ದೆಕ್ಕುವ ದೆಸೆಯಿಲ್ಲದೆ ಹೊಡೆದಾಡಿಸಿದ್ದೇನೆ. ದೇವಭೂಮಿಯ ಸ್ವಾಧೀನೀಕರಣ ಪೀಠ ಏರಿದ್ದೇನೆ. ಜಲವಾಶವನ್ನಿಪ್ಪಿಸ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ. ನಡೆಯಲಿ ವಿಜಯೋತ್ಸವ. ದೇವಲೋಕದ ಪೀಠವನ್ನು ಏರಿರುವ ಶುಭ ಸಂದರ್ಭ. ಹಕ್ಕಿಯೇ ರೆಕ್ಕೆಯ ಬಡಿತದಿಂದ ಕೆಳಗಿಳಿಸಿದೆಯಲ್ಲ. ಯಾರು ನೀನು? ಏನು ದ್ವೇಷ? ಯಾಕೆ
ದೇವತೆಗಳನ್ನು ಬಡಿದಾಡಿಸಿ ಪೀಠವನ್ನೇರಿದ್ಯಾ ನಿನ್ನನ್ನು ಪೀಠದಿಂದ ಎಳೆಬೇಕಂತ ವ್ಯಕ್ತಿ ಯಾರು ಎಂಬುದಾಗಿ ಕೇಳ್ತಾ ಇದ್ಯಾ? ಯಕ್ಷರಾಜ ಬೆಂಗಳಾಕ್ಷ. ಪ್ರತಿಪಕ್ಷ ಲಕ್ಷ್ಯವನ್ನಾದರೂ ಶಿಕ್ಷಿತವಲ್ಲ ದಕ್ಷ ಪ್ರಾಯನಾದ ವಿದ್ಯುನ್ಮಾದಿಯಲ್ಲಿ ಯುದ್ಧವೇ